ಹೊಸ ವೇಸ್ಟ್ ಪ್ರಾಸೆಸಿಂಗ್ ಫೆಸಿಲಿಟಿಯನ್ನು ಇವತ್ತು ಶುರು ಮಾಡಿದರು. ಇದು 10 ಟನ್ ಪರ್ ಡೇವರೆಗೆ ಮಾಡಬಹುದು. ಸೊ ಅದಕ್ಕೆ ಒಂದು ಒಳ್ಳೆಯ ಮಾದರಿಯಾಗಿ ಟೋಟಲ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ನಮ್ಮದು ಸ್ಪೆಷಲಾಗಿ ಮಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಬರುವ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಒಂದು ಒಳ್ಳೆಯ ಮಾಡೆಲ್ ಇದೆ. ಬೇರೆ ಬೇರೆ ಮಾಡೆಲ್ನಲ್ಲಿ ಈಗ ಟ್ರೈ ಮಾಡ್ತಾಯಿದ್ದೀವಿ. ಇದು ಈಗ ಆಲ್ರೆಡಿ ಟ್ರಯಲ್ ಒಂದು ನೋಡಿಕೊಂಡು ಈಗ ಇನಾಗ್ರೇಟ್ ಮಾಡಿದರು. ಇದು ಬರುವ ದಿವಸಗಳಲ್ಲಿ ಸಕ್ಸಸ್ಫುಲ್ ಆಯಿತಂದರೆ ಇದು ಹೇಗೆ ನಾವು ನಗರದಲ್ಲಿ ಕೂಡ ಬೇರೆ ಬೇರೆ ಎಡೆಗಳಲ್ಲಿ ಹೇಗೆ ರೆಪ್ಲಿಕೇಟ್ ಮಾಡೋದು ಅಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನೋಡಬಹುದು. ಈಗ ಇದನ್ನು ಮಾಡಿದ್ದಕ್ಕೆ ಎನಪೋಯ ಯೂನಿವರ್ಸಿಟಿ ಅವರು ಮತ್ತು ಸಂಬಂಧಪಟ್ಟ ಎನ್ವೈರನ್ಮೆಂಟಲಿಸ್ಟ್ ಜೀತ್ ಅವರಿಗೇನು ನನ್ನ ಪರವಾಗಿ ಅಭಿನಂದನೆ. ಹರಕಡದಲ್ಲಿ ನಾವು ಸ್ಟಾರ್ಟ್ ಮಾಡಿದ ಇದು ಕಂಪೋಸ್ಟಿಂಗ್ ಯೂನಿಟ್ ಅರೌಂಡ್ 10 TPD ಅಂದರೆ 10 ಟನ್ಸ್ ಪರ್ ಡೇ ಕೆಪಾಸಿಟಿ ಇರುವಂಥದ್ದು. ಇದು ನಮ್ಮ ಎನಪಯದು ಮಾತ್ರ ಅಲ್ಲ, 4 ಟನ್ಸ್ ಅವ್ರದ್ದು ವೇಸ್ಟ್ ಮಾತ್ರ ಅಲ್ಲ, ಇಲ್ಲಿದು ಹತ್ತಿರದ್ದು ನೇಬರಿಂಗ್ ಗ್ರಾಮದ್ದು ಕೂಡ ನಾವು ಅದನ್ನು ತೆಗೆದು ಒಂದು ಒಳ್ಳೆ ಗೊಬ್ಬರ ಮಾಡೋದು. ಸೊ ದಿಸ್ ಈಸ್ ನಮ್ಮದೇ ಓನ್ ಆದ ಡಿಸೈನ್, ನಮ್ಮದೇ R&D ಮಾಡಿ ಇದನ್ನು ನಾವು ಮಾಡಿದ್ವಿ. ಇದು ವೆರಿ ಸಿಂಪಲ್ ವೇಸ್ಟ್ ಮತ್ತು ಮೈಕ್ರೋಬ್ಸಿಂದ ತಯಾರಾಗುವ ಘಟಕ ಇದು. ದೊಡ್ಡ ಘಟಕ ಜಿಲ್ಲೆಯಲ್ಲಿ ಹೌದು, ಇದು ಪ್ರೈವೇಟ್ ಇಷ್ಟು ದೊಡ್ಡ ಘಟಕ ಯಾರೂ ಮಾಡಲಿಲ್ಲ. ಎನಪಯ ಮತ್ತು ಅವರ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ, ನನ್ನ ಮೇಲೆ ನಂಬಿ ಇದನ್ನು ನನಗೆ ಒಂದು ಚಾನ್ಸ್ ಕೊಟ್ಟದಕ್ಕೆ. ಹರೇಕಳ ಗ್ರಾಮದಲ್ಲಿ ಇವತ್ತು ಎನಪಯ ಸ್ಟಡೀಸ್ ಸೆಂಟರ್ನವರಿಂದ ಒಂದು ತ್ಯಾಜ್ಯ ಘಟಕ ಇವತ್ತು ಮಹಾತ್ಮ ಗಾಂಧಿಯವರ ಜನ್ಮದಿನದ ದಿವಸದಂದೇ ಇವತ್ತು ಇದು ಉದ್ಘಾಟನೆಗೊಂಡಿದೆ. ಇದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯವಾಗಿರ್ತದೆ. ಎನಪಯ್ಯವರು ನಾವಿಲ್ಲಿ ಒಂದು ತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡ್ತೇನೆ ಎಂದು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ಸಂಬಂಧಪಟ್ಟ ನಾವೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಸೇರಿಕೊಂಡು ನಮ್ಮ ಗ್ರಾಮಸ್ಥರಿಗೆ ಅನುಕೂಲವಾಗುವ ರೀತಿಯಲ್ಲಿ, ಯಾಕೆಂದರೆ ಈಗ ಅಲ್ಲಿ ರಸ್ತೆ ಬದಿಯಲ್ಲಿ ಕಸಗಳನ್ನು ಬಿಸಾಡುವುದು ಇದೆಲ್ಲವನ್ನು ನಾವು ನಮ್ಮ ಗ್ರಾಮವನ್ನು ಒಂದು ತ್ಯಾಜ್ಯ ಮುಕ್ತ ಗ್ರಾಮ ಮಾಡುವುದಿದ್ದರೆ ಇವರೊಂದಿಗೆ ಕೈ ಜೋಡಿಸುವುದು ಕೂಡ ನಮಗೆ ಅತ್ಯವಶ್ಯಕ ಎಂಬುದನ್ನು ಮನಗಂಡು ನಾವು ಇವರಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮವನ್ನೆಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಕಸಗಳನ್ನು ಸೆಗ್ರಿಗೇಷನ್ ಮಾಡಿ ಈ ಒಂದು ಸಂಸ್ಥೆಗೆ ಮುಟ್ಟಿಸುವುದು ಕೂಡ, ಅದರ ಒಪ್ಪಂದ ಕೂಡ ಆದಷ್ಟು ಬೇಗ ನಡೆಯುತ್ತದೆ. ಈ ನಿಟ್ಟಿನಲ್ಲಿ ನಾನು ನಮ್ಮ ಎನಪಯ ಸಂಸ್ಥೆಯವರಿಗೆ ನಮ್ಮ ಈ ಸಮಾಜಕ್ಕೆ ಬೇಕಾಗುವಂಥ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂಥ ಈ ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಿದ್ದೀರಾ. ಇದು ಮುಂದಿನ ದಿನಗಳಲ್ಲಿ ಯಾವ ಗ್ರಾಮಸ್ಥರಿಗೂ ಯಾರಿಗೂ ತೊಂದರೆ ಬರದ ರೀತಿಯಲ್ಲಿ ಮುಂದೆ ಸಾಗಲಿ ಅಂತ ಆಶಿಸುತ್ತಾ, ನಾನು ಇಂಥ ಒಂದು ನಮ್ಮ ಗ್ರಾಮದಲ್ಲಿ ಘಟಕ ನಿರ್ಮಾಣ ಮಾಡಿದ್ದಕ್ಕೆ ನಾನು ಎನಪಯ್ಯವರಿಗೆ ಅಭಿನಂದನೆ ಸಲ್ಲಿಸ್ತಾ, ಮುಂದೆ ಯಶಸ್ವಿಯಾಗಿ ಈ ಘಟಕವು ಮುಂದುವರಿಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಮಾತನ್ನು. ಈಗ ಇಷ್ಟೊತ್ತು ತಾವು ಇಲ್ಲಿ ಎಲ್ಲ ಗಣ್ಯರು ಹೇಳಿದ್ದನ್ನು ಕೇಳಿದಿರಿ. ಎನಪೈ ಯೂನಿವರ್ಸಿಟಿ ವತಿಯಿಂದ ನಾವು ಆ್ಯಕ್ಚುಲಿ ಮೊದಲಿಗೆ ಇದನ್ನು ಶುರು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನಮಗೆ ಮುಖ್ಯದ ಒಂದು ಸಮಸ್ಯೆ ಇದ್ದದ್ದು ಜಾಗದ್ದು. ಯಾಕಂದರೆ ಈ ಕಸ ನಿರ್ವಹಣೆ ಇದಂತೂ ಅನ್ನುವಂಥದ್ದು ಒಂದು ಕಡೆಯಿಂದ ಸಮಸ್ಯೆ, ಇನ್ನೊಂದು ಆ ಸಮಸ್ಯೆಗೆ ತಕ್ಕ ಪರಿಹಾರ ಹುಡುಕ್ತಾ ಹೋದರೆ ಅದಕ್ಕೆ ವಿರೋಧ ಹೇಳುವವರು ಬಹಳ ಜನ, ನಿಮಗೆ ಸಹ ಗೊತ್ತಿರ್ಬೋದು. ಈ ವಿಷಯದಲ್ಲಿ ನಾನು ಹರೇಕಳ ಗ್ರಾಮ ಪಂಚಾಯತ್ ಆಫೀಸ್ ಬೇರರ್ಸಿಗೆ ಮತ್ತು ಗ್ರಾಮದವರಿಗೆ ಇನ್ಫ್ಯಾಕ್ಟ್ ಬಹಳ ಋಣಿಯಾಗಿದ್ದೇನೆ. ಯಾಕೆಂತ ಹೇಳಿದರೆ ಯಾವುದೇ ತೊಂದರೆ ಇಲ್ಲದೆ ಅವರು ಸಹಕಾರ ನೀಡಿದ್ದಾರೆ. ಜಾಗ ನಮ್ಮದಿರ್ಬೋದು, ಆದರೆ ಸುತ್ತಮುತ್ತದ ಸಹಕಾರದ ಇಲ್ಲದೇ ಇದ್ದರೆ ನಾವು ಎಂಥ ಒಳ್ಳೆ ಕೆಲಸ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಈಗ ತಾವೇ ಎಲ್ಲ ತಿಳ್ಕೊಂಡ ಹಾಗೆ ಒಂದು 3.5 to 4 ಟನ್ ಕಸ ನಮ್ಮದು. ಈಗ ಉಳಿದದ್ದು ಎಲ್ಲ ಈ ಗ್ರಾಮ ಪಂಚಾಯತ್ ವತಿಯಿಂದ ಬಂದರೆ ಕಸ ನಿರ್ವಹಣೆಗೂ ಒಳ್ಳೆಯದಾಗ್ತದೆ, ಈ ಘಟಕದ ನಿರ್ವಹಣೆ ಮಾಡಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಇದೇ ಥರ ಎಲ್ಲರೂ ಒಂದು ಆಸಕ್ತಿ ತೋರಿದರೆ ನಮ್ಮ ಇಡೀ ಮಂಗಳೂರನ್ನು ನಾವು ಕಸಮುಕ್ತ ಪ್ರದೇಶವಾಗಿ ಮಾಡ್ತೀವಿ. ತ್ಯಾಜ್ಯ ವಿಲೇವಾರಿ ಎಂಬುದು ಇವತ್ತು ಎಲ್ಲ ಪ್ರಪಂಚದಾದ್ಯಂತ ಇರುವಂಥ ಒಂದು ಸಮಸ್ಯೆ ಆಗಿದೆ. ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಘನತ್ಯಾಜ್ಯ ಘಟಕವನ್ನು ಮಾಡಿಕೊಂಡು ಗ್ರಾಮದ ಎಲ್ಲ ತ್ಯಾಜ್ಯ ಸಂಗ್ರಹಣೆ ಮಾಡಿ ಅಲ್ಲಿ ನಿರ್ವಹಣೆ ಮಾಡುವಂಥ, ವೈಜ್ಞಾನಿಕ ನಿರ್ವಹಣೆ ಮಾಡುವಂಥ ಪ್ರೋಸೆಸ್ ಈಗ ಎಲ್ಲ ಗ್ರಾಮದಲ್ಲಿ ನಡೀತಾ ಇದೆ.
ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಮಾದರಿಯಾಗಿ ನಡೆದಿದೆ. ಈಗ ನಮ್ಮ ಉಡುಪಿಯ ಕುಂದಾಪುರದ ವಣ್ಸೆ ಗ್ರಾಮದಲ್ಲಿ ಅದು ಇಡೀ ದೇಶಕ್ಕೆ ವಣ್ಸೆ ಮಾದರಿ ಅಂತ ಹೆಸರುವಾಸಿಯಾಗಿದೆ. ಅದೇ ರೀತಿ ಲಾಯ್ಲಾ ಗೋಲ್ಡ್ ನಮಗೆ ಗೊತ್ತಿದೆ. ಬೇರೆ ಬೇರೆ ಪಂಚಾಯತ್ಗಳಿಗೆ ನಡೀತಾ ಇದೆ. ನಮ್ಮಲ್ಲಿ ಕೂಡ ಇದು ಆಗಬೇಕಾಗಿತ್ತು. ಶುರು ಮಾಡುವ ಹಂತದಲ್ಲಿ ಎನ್ಎಫ್ಐದವರು ಇಂಥ ಒಂದು ಪ್ರಾಜೆಕ್ಟ್ ನಮ್ಮ ಗ್ರಾಮದಲ್ಲಿ ಶುರು ಮಾಡಿದ್ದು ನಮಗೆ ತುಂಬ ಅನುಕೂಲಕರ ಆಯಿತು. ಯಾಕೆಂದರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮ್ಮ ಗ್ರಾಮದಲ್ಲಿ ಅನುಷ್ಠಾನ ಆದ ಮೇಲೆ ಮತ್ತೆ ಪುನಃ ಸಣ್ಣದಾಗಿ ನಮ್ಮದೊಂದು ಸೆಪ್ರೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬರುವುದಿಲ್ಲ. ಅವರು ಕೂಡ ಸಂತೋಷದಿಂದ ನಮ್ಮ ಜೊತೆಗೆ MOU ಮಾಡಿಕೊಂಡು ನಮ್ಮ ಕಸವನ್ನು ಕೂಡ ನಿರ್ವಹಣೆ ಮಾಡಿ ಒಪ್ಕೊಂಡಿದ್ದಾರೆ. ನಮಗೆ ಗ್ರಾಮಾಂತರ ಪ್ರದೇಶದಲ್ಲಿ ಹಸಿ ಕಸಕ್ಕಿಂತ ನಮಗೆ ದೊಡ್ಡ ಸವಾಲಿರೋದು ಒಣ ಕಸದ್ದು. ಯಾಕೆಂದರೆ ಕೃಷಿ ಇರುವಂಥ ಜಾಗಗಳಾದ್ರಿಂದ ಅಲ್ಲಿ ಹಸಿ ಕಸ ಹೇಗೋ ನಿರ್ವಹಣೆ ಆಗ್ತದೆ, ಅವರವರ ಕೃಷಿ ಭೂಮಿಯಲ್ಲಿ ನಿರ್ವಹಣೆ ಆಗ್ತಿದ್ದಾರೆ. ಒಣ ಕಸದ ದೊಡ್ಡ ಸವಾಲಿದೆ. ಈಗ ಹಸಿ ಕಸದ್ದು ಇಲ್ಲಿ ಆಗಿದೆ, ಒಣ ಕಸದ್ದು ಇನ್ನು ಸದ್ಯದಲ್ಲೇ ಆರಂಭ ಆಗಲಿಕ್ಕಿದೆ ಅಂತ ಹೇಳಿದ್ದಾರೆ. ಮತ್ತು ಆರಂಭ ಆದ ಕೂಡಲೇ ನಮ್ಮ ಗ್ರಾಮದ ಕಸವನ್ನು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ನಮ್ಮ ಮಾನ್ಯ ಶಾಸಕರು ಖಾದರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ CO ಸರ್ ಅವರ ಕಚೇರಿಯಲ್ಲಿ CO ಸರ್ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಯಿತು. ನಮ್ಮ ಉಳ್ಳಾಲ ಹೋಬಳಿಯ ಎಲ್ಲ ಗ್ರಾಮಗಳ ಸಭೆ ನಡೆಸಿ ಹಂತವಾಗಿ ಉಳ್ಳಾಲ ಹೋಬಳಿಯ ಎಲ್ಲ ಗ್ರಾಮಗಳ ಕಸವನ್ನು ಕೂಡ ಈ ಘಟಕದ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ NFI ಸಂಸ್ಥೆ ಒಪ್ಕೊಂಡಿದೆ. ಇದು ನಿಜಕ್ಕೂ ಖಾಸಗಿಯವರಿಂದ ಬಹಳ ಒಳ್ಳೆಯ ಒಂದು ಮೂವ್. ಸರ್ಕಾರದ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರ ಪಾರ್ಟಿಸಿಪೇಷನ್ ಸಿಕ್ಕಿದಾಗ ನಮಗೆ ತುಂಬ ಅನುಕೂಲಕರ ಆಗ್ತದೆ. NFI ಸಂಸ್ಥೆಗೆ ಅಭಿನಂದನೆಗಳು. ನಮ್ಮ ಉಳ್ಳಾಲ ಹೋಬಳಿಯ ಇಡೀ ಎಲ್ಲ ಮನೆಯ ಕಸವು ನಿರ್ವಹಣೆಯಾಗಿ ಇದೊಂದು ದೇಶಕ್ಕೆ ಒಂದು ಮಾದರಿ ಆಗಲಿ ಅಂತ ಮೊನ್ನೆ ಶಾಸಕರು ಕೂಡ ಹಾರೈಸಿದರು. ಇದು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಹಾರೈಕೆ ಕೂಡ ಇದು ನಿಜ ಆಗಲಿ ಅಂತ ಹಾರೈಸ್ತಾರೆ. ನಗರಸ್ಥಳೀಯ ಸಂಸ್ಥೆಗಳಿಗೂ ಮತ್ತು ಖಾಸಗಿ ಸಂಸ್ಥೆಗಳಿಗೆ ದೊಡ್ಡ ಸಮಸ್ಯೆ ಅಂತಂದರೆ ಈ ತ್ಯಾಜ್ಯ ನಿರ್ವಹಣೆ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು NFI ಸಂಸ್ಥೆ ವತಿಯಿಂದ 10 ಟನ್ ಸಾಮರ್ಥ್ಯದ ತ್ಯಾಜ್ಯ ನಿರ್ವಹಣೆ ಘಟಕವನ್ನು ಇವತ್ತು ಇಲ್ಲಿ ಸ್ಥಾಪಿಸಿದ್ದಾರೆ. ಬಹುಶಃ ನಮಗೆಲ್ಲರಿಗೂ ತಿಳಿದಂತೆ ಈ ಮೊದಲು NFI ಸಂಸ್ಥೆಯವರು ಮಂಗಳೂರು ಮಹಾನಗರ ಪಾಲಿಕೆಗೆ ಅಲ್ಲಿ ವಿಲೇವಾರಿ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಕೆಲವು ಪ್ರಾಬ್ಲಮ್ ಆದ್ರಿಂದ ನಾವು ಅವರಿಗೆ ಒಂದು ನೋಟಿಸನ್ನು ನೀಡಿದ್ದೆ. ತಮ್ಮ ಹಂತದಲ್ಲಿ ತಾವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ ಮೇಲೆ ಬಹುಶಃ ಅವರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿಯಾಗಿ ಆದಷ್ಟು ಬೇಗ ಇಷ್ಟು ಬೇಗ ಅವರು ದೊಡ್ಡ ಮಟ್ಟದಲ್ಲಿ ಒಂದು 10 ಟನ್ ಸಾಮರ್ಥ್ಯದ ನಿರ್ವಹಣೆ ಘಟಕವನ್ನು ಬರ್ತಾರೆ. ಒಂದು ಇದರಲ್ಲಿ ಇದರಿಂದ ಇವ್ರದ್ದು ಕೇವಲ 3-3.5 ಟನ್ ಅಷ್ಟೇ ಇವರು ಉತ್ಪಾದನೆ ಆಗಿದ್ರೆ ಇವರು ಇತರೆ ಸ್ಥಳೀಯ ಏನು ಹಳ್ಳಿಗಳಿಗೆ ಅಥವಾ ಗ್ರಾಮ ಪಂಚಾಯತ್ಗಳ ಈ ತ್ಯಾಜ್ಯವನ್ನು ನಿರ್ವಹಣೆ ಮಾಡೋಕ್ಕೆ ಕೂಡ ಒಪ್ಕೊಂಡಿರೋದು ನಿಜಕ್ಕೂ ಶ್ಲಾಘನೀಯ. ಇವರು ಇತರ ಸಂಸ್ಥೆಗಳಿಗೂ ಮಾದರಿ ಆಗಲಿ, ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ರೀತಿಯ ಕಾರ್ಯವನ್ನು ನಿರ್ವಹಿಸುವಂತೆ ಆಶಿಸಲಿಂತ ನಾನು ಈ ಸಂದರ್ಭದಲ್ಲಿ ನನ್ನ ಹೆಸರು ಶಬರಿನಾಥ್ ಅಂತ. ನಾನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಝೋನಲ್ ಕಮಿಷನರ್ ಆಗಿದ್ದೇನೆ. ಈಗಾಗಲೇ ಈ ಅರೆಕಾಲದ ಪ್ರದೇಶದಲ್ಲಿ NFI ಅವರ ಸಹಯೋಗದಲ್ಲಿ ಒಂದು ವೆಟ್ ವೇಸ್ಟ್ ಕಾಂಪೋಸ್ಟಿಂಗ್ ಯಾರ್ಡನ್ನು ಇಲ್ಲಿ ಮಾಡಿದ್ದು ಭಾರಿ ಒಳ್ಳೆಯದಾಗಿದೆ. ಯಾಕಂದರೆ ಇಲ್ಲಿರುವಂಥ ಮಿಷನರಿ ಇಲ್ಲಿ ಮಾಡಿದಂಥ ಪಿಟ್ಗಳು ನೋಡುವಾಗ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ನಿಜವಾಗಲೂ ದಿಸ್ ಇಸ್ ಗುಡ್. ಅಂದರೆ ಒಳ್ಳೆ ಇದನ್ನು ವಾತಾವರಣವನ್ನು ತೋರಿಸ್ತದೆ. ಯಾಕಂದರೆ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲದೆ ಮಾಡಿದಂಥ ಫಿಟ್ಟಲ್ಲಿ ಮಾಡಿದಂಥ ಟೆಕ್ನಿಕಲನ್ನು ನಾವು ಯೂಸ್ ಮಾಡಿದ್ದು ನೋಡಿದ್ರೆ ಒಳ್ಳೆಯ ಅಭಿಪ್ರಾಯ ನಮಗೆ. ಯಾಕಂದರೆ ಖಂಡಿತ ಇಂಥದ್ದು ನಮ್ಮ ಮಂಗಳೂರು ನಗರಕ್ಕೆ, ಉಳ್ಳಾಳ ನಗರಕ್ಕೆ ಇಂಥದ್ದೊಂದು ಪ್ಲೇಸ್ ಬೇಕು ನಮಗೆ. ಯಾಕಂದರೆ ಇವತ್ತು ತ್ಯಾಜ್ಯ ಹಸಿ ಕಸ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಇದನ್ನು ಮರುಬಳಕೆ ಮಾಡಲಿಕ್ಕೆ ಸೈಂಟಿಫಿಕ್ಕಾಗಿ ಕಾಂಪೋಸ್ಟ್ ಮಾಡಿ ಅದನ್ನು ಕೃಷಿಗೆ ಅಥವಾ ಹಾರ್ಟಿಕಲ್ಚರ್ಗೆ ಬಳಸಲಿಕ್ಕೆ ಒಳ್ಳೆಯ ಉತ್ತಮ ಉದಾಹರಣೆ ಇದು. ನಮ್ಮ ಜೀತವರಿದ್ದಾರೆ, ಅವರ ಒಂದು ಟೆಕ್ನಾಲಜಿ ಇದೆಯಲ್ಲ ವೆರಿ ಗುಡ್ ಅಂತ ಹೇಳ್ತೀವಿ. ಯಾಕಂದರೆ
ಅವರು ಈ ಕಸದಲ್ಲೇ ಮುಳುಗಿದ್ದಾರೆ ಅವ್ರ ಮನೆ ತುಂಬ ಕಸನೇ. ಗೊಬ್ಬರ ಎಲ್ಲಿ ನೋಡಿದ ಕಸ ತಗೊಂಡು ಆ ರಸ್ತೆ ಬಿದ್ದಿದ್ದ ಕಸ ಎಲ್ಲ ತಂದು ಗೊಬ್ಬರ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿ ನಿಜವಾಗಲೂ ಖಂಡಿತವಾಗಿಯೂ ನಾನೇ ಇದರಲ್ಲಿ ಬುದ್ಧಿವಂತ ಅಂತ ಹೇಳಿದೆ, ನನಗಿಂತ ಬುದ್ಧಿವಂತರಿದ್ದಾರೆ ಇಲ್ಲಿ. ಖಂಡಿತ ನನಗೆ ಭಾರಿ ಹೆಮ್ಮೆ, ಯಾಕಂದರೆ ಇಂಥವರು ನಮ್ಮ ಮಂಗಳೂರಲ್ಲಿ ಗಲ್ಲಿಗೆ ಇಂಥವ್ರು ಬೇಕು. ಇದ್ದರೆ ಖಂಡಿತವಾಗಿ ತ್ಯಾಜ್ಯ ಸಮಸ್ಯೆ ಪರಿಹಾರ ಆಗ್ತದೆ. ಇವತ್ತು ನಾನು ಒಂದು ನಾಗರಿಕರು ಒಂದು ಸಲಹೆ ಕೊಡ್ತಾ ಇದ್ದೀನಿ. ಇವತ್ತು ತ್ಯಾಜ್ಯಗಳನ್ನು ಆದಷ್ಟು ಕಡಿಮೆ ಮಾಡಿ, ತ್ಯಾಜ್ಯಗಳನ್ನು ಉತ್ಪತ್ತಿ ಮಾಡೋದು ಫಸ್ಟ್ ಕಡಿಮೆ ಮಾಡಬೇಕು ನಾವು. ಯಾವುದೇ ಫಂಕ್ಷನ್ ಇರಲಿ, ಮದುವೆ ಇರಲಿ, ಮುಂಜಿ ಇರಲಿ, ಹಬ್ಬ ಇರಲಿ, ಹರಿದಿನ ದಿನಗಳಿರಲಿ, ಯಾವುದೇ ಸಂತೋಷ ದಿನ ಇದ್ದರೂ ನಾವು ಯಾವುದೇ ನಮ್ಮ ಫಂಕ್ಷನ್ ಮಾಡುವಾಗ ನಾವು ಆಲೋಚನೆ ಮಾಡಬೇಕು, ತ್ಯಾಜ್ಯವನ್ನು ಆದಷ್ಟು ಕಡಿಮೆ ಮಾಡಬೇಕು. ಸ್ಟೀಲ್ ಲೋಟ, ಸ್ಟೀಲ್ ತಟ್ಟೆ, ಮರುಬಳಕೆ ವಸ್ತುಗಳನ್ನು ಉಪಯೋಗ ಮಾಡೋದ್ರಿಂದ ವೆಟ್ ವೇಸ್ಟ್ ಮಾತ್ರ ಬರ್ತದೆ. ಅಂಥ ವೆಟ್ ವೇಸ್ಟನ್ನು ಇಲ್ಲಿ ಕಾಂಪೋಸ್ಟ್ ಮಾಡಿ ಅದನ್ನು ಮರುಬಳಕೆ ಮಾಡಬಹುದು. ರೀಯೂಸ್ಡ್ ವಸ್ತುಗಳನ್ನು ಉಪಯೋಗ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಇರ್ಬೋದು, ರಟ್ಟಿನ ಇರ್ಬೋದು, ಇದು ಯಾವುದು ಕಾರಣಕ್ಕೂ ಉಪಯೋಗ ಮಾಡಬಾರ್ದು. ಇವತ್ತು ವೆಟ್ ವೇಸ್ಟನ್ನು ನಾವು ನಿಜವಾಗ್ಲೂ ಏನಪ್ಪಯ್ಯ ಈ ಕ್ಯಾಂಪಸ್ಸಲ್ಲಿ ಖಂಡಿತವಾಗಿ ಅವ್ರ ಇಂಜಿನಿಯರ್ಗಳು, ಅವರ ಹೆಲ್ತ್ ಸ್ಟಾಫ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದು ಒಳ್ಳೆಯ ಸ್ಥಳ ನೋಡುವಾಗ ಸಹ ಬ್ಯೂಟಿಫುಲ್ ಇದೆ. ಒಂದು ಅರಣ್ಯ ಪ್ರದೇಶದಲ್ಲಿ ಮಾಡಿದಂಥ ಪ್ರದೇಶ. ಖಂಡಿತವಾಗಿಯೂ ನೆಕ್ಸ್ಟ್ ಉಳ್ಳಾಳದಲ್ಲಿ ಇಂಥದ್ದು ನಾವು ಮಾಡ್ತೀವಿ. ಖಂಡಿತವಾಗಿ ಇನ್ನು 5-6 ತಿಂಗಳಲ್ಲಿ ಇಂಥದ್ದು 2 ರೆಡಿ ಮಾಡಿ ತೋರಿಸ್ತೀವಿ, ನಮ್ಮ ಜೀತಿಗೆ ಕರ್ಕೊಂಡು ಹೋಗ್ತೀವಿ. ಖಂಡಿತವಾಗಿ ನನಗೆ ಭಾರಿ ಖುಷಿಯಾಯಿತು. ಈ ದಿನ ಗಾಂಧಿ ಜಯಂತಿ ಆದರೂ ನನಗೆ ನೋಡಬೇಕೆಂಬುದಾಗಿ ನಾನು, ಕಿಶೋರ್, ನಮ್ಮ ವಿಜಯ್ ಅವರು ಈ ಸ್ಥಳಕ್ಕೆ ಬಂದಿದ್ವಿ. ಖಂಡಿತ ಇಲ್ಲಿ ಅವರು ಏನಪ್ಪ ಹಾಸ್ಪಿಟ್ಲ್ ಮ್ಯಾನೇಜರ್ ಇರ್ಬೋದು, ಅವರ ಇಂಜಿನಿಯರ್ಸು, ಅಲ್ಲಿ ಅವರ ಕೊಲಿಗಿಸ್ ಎಲ್ಲ ನಮಗೆ ಇದೆಲ್ಲ ತೋರಿಸಿ ನಮಗೆ ಒಳ್ಳೆ ನಾಲೆಜ್ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಜೀತಿಗೂ ಸಹ ನಮ್ಮ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ವಿ. ಇನ್ನೂ ಈ ಟೆಕ್ನಾಲಜಿನ ಎಲ್ಲ ಕಡೆ ಉಪಯೋಗ ಮಾಡಿದರೆ ಖಂಡಿತವಾಗಿ ನಮ್ಮ ಮಂಗಳೂರು ನಗರ ಸ್ವಚ್ಛ ನಗರ ಆಗಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಎಂಬುದಾಗಿ ನಾನು ಹೇಳ್ತಾ, ಇದು ಯಶಸ್ವಿಯಾಗಿ ನಡೀಲಿ. ನಾನು ಆವಾಗ ಬಂದು ನೋಡ್ತೀನಿ ಎಂಬುದಾಗಿ ನನಗೆ ಸಂತೋಷ ಇದೆ, ಖಂಡಿತವಾಗಿ ಖುಷಿ ಇದೆ ನನಗೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.